ಸುಳ್ಯ ನಗರದ ಓಡಬಾಯಿ ಭಾಗದಿಂದ ಅಜ್ಜಾವರ ಗ್ರಾಮದ ದೊಡ್ಡೇರಿ ಭಾಗವನ್ನು ಸಂಪರ್ಕಿಸಲು ಪಯಸ್ವಿನಿ ನದಿಗೆ ನಿರ್ಮಾಣಗೊಂಡಿರುವ ತೂಗು ಸೇತುವೆಯು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ದುರಸ್ತಿ ಕಾರ್ಯ ಆರಂಭಗೊಂಡಿದ್ದು ಶಾಸಕಿ ಭಾಗೀರಥಿ ಮುರುಳ್ಯ ಕೆಲಸವನ್ನ ವೀಕ್ಷಿಸಿ ಮಾಹಿತಿಯನ್ನ ಪಡೆದರು. ಶಾಸಕಿ ತೂಗು ಸೇತುವೆಯಲ್ಲಿ ನಿರ್ವಹಿಸಲಾಗುತ್ತಿರುವ ಕೆಲಸವನ್ನು ವೀಕ್ಷಿಸಿ ಕಾರ್ಮಿಕರು ಗುತ್ತಿಗೆದಾರರಿಂದ ಮಾಹಿತಿಯನ್ನು ಪಡೆದರು. ಈಗಾಗಲೇ ಹಳೆಯ ಸೈಡ್ ನೆಟ್ ತೆರವು ಮಾಡಿ ಹೊಸ ಸೈಡ್ ನೆಟ್ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಈ ವೇಳೆ ಮಾತನಾಡಿದ ಶಾಸಕಿ ಭಾಗೀರಥಿ ಮುರುಳ್ಯ ಓಡಬಾಯಿ, ತೂಗು ಸೇತುವೆಯ ದುರಸ್ತಿಗೆ ಮಂಜೂರುಗೊಂಡಿರುವ ರೂಪಾಯಿ 10 ಲಕ್ಷದಲ್ಲಿ ದುರಸ್ತಿ ಕಾರ್ಯ ಆರಂಭಗೊಂಡಿದೆ. ತುಕ್ಕು ಹಿಡಿದ ಉಪಕರಣ ತೆಗೆದು ಹೊಸತು ಅಳವಡಿಸಲಾಗುವುದು. ಬಳಿಕ ಪೇಂಟ್ ಹಾಕಲಾಗುವುದು. ಈಗ ಇರುವ ಅನುದಾನದಲ್ಲಿ ಕೆಲಸ ಮಾಡಲಾಗುತ್ತಿದ್ದು ಅವಶ್ಯಕತೆ ಬಿದ್ದಲ್ಲಿ ಹೆಚ್ಚುವರಿ ಅನುದಾನವನ್ನು ಜೋಡಿಸುವಲ್ಲಿ ಪ್ರಯತ್ನಿಸಲಾಗುವುದು. ಗುಣಮಟ್ಟದ ಕಾಮಗಾರಿ ನಿರ್ವಹಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು. ಮುಂದಿನ 2 ವರ್ಷದಲ್ಲಿ ಸರ್ವ ಋತುವಿನಲ್ಲೂ ಸಂಪರ್ಕಿಸಲು ಶಾಶ್ವತ ಸೇತುವೆ ನಿರ್ಮಿಸಲು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಎಂದು ಶಾಸಕರು ಭರವಸೆಯನ್ನ ನೀಡಿದರು. ಸುಳ್ಯ ತಾಲೂಕಿನ ದೊಡ್ಡೇರಿ ಗ್ರಾಮದ ಜನರಿಗೆ ಸಂಪರ್ಕ ಸೇತುವೆಯಾಗಿ ತೂಗು ಸೇತುವೆ ಹಿಂದೆ ನಿರ್ಮಾಣ ಆಗಿತ್ತು. ಈಗ ಅದಕ್ಕೆ ಅದೇನು ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ನಾವು ಅದಕ್ಕೆ ದುರಸ್ತಿ ಅನುದಾನದಲ್ಲಿ ಈಗಾಗಲೇ 2024-25 ಸಾಲಿನ ಗ್ರಾಮೀಣ ಪ್ರದೇಶ ಗ್ರಾಮೀಣ ಮಳೆಹಾನಿಯಲ್ಲಿ ನಾವು ಈಗಾಗಲೇ 10 ಲಕ್ಷ ಅನುದಾನವನ್ನು ಇಟ್ಟು ಇದರ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಫಸ್ಟ್ ಇದರ ಎಲ್ಲ ಏನು ತುಕ್ಕು ಹಿಡಿದಂತನ್ನೆಲ್ಲ ತೆಗೆದು ಅದಕ್ಕೆ ಪೈಂಟಿಂಗ್ ಮಾಡುವಂಥದ್ದು, ಮತ್ತು ಸೈಡ್ ಅದಕ್ಕೆ ನೆಟ್ ಹಾಕುವಂಥದ್ದು, ಮತ್ತು ಈ ಎಲ್ಲ ಯಾವುದೆಲ್ಲ ಹೋಗಿದೆ ಅಲ್ಲಲ್ಲಿ ಎಲ್ಲ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಈಗಾಗಲೇ 10 ಲಕ್ಷದ ಅನುದಾನವನ್ನು ಇಟ್ಟಿದ್ದೇನೆ. ಜಾಸ್ತಿ ಆದರೆ ಮತ್ತೆ ಮುಂದಿನ ಯೋಜನೆಯಲ್ಲಿ ಅದು ಕಾಮಗಾರಿಯನ್ನು ನೋಡಿಕೊಂಡು ಈಗ ಎಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಈ ರೂಪ ಎಲ್ಲ ಪೇಂಟಿಂಗ್ ಮಾಡಲಿಕ್ಕಿದೆ. ಅದೆಲ್ಲ ಆಗುವಾಗ ಜಾಸ್ತಿ ಆದರೆ ಮುಂದಿನ ಅನುದಾನದೆಲ್ಲ ಜೋಡಿಸಿಕೊಂಡು ಅದರ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದೇವೆ. ಸಂಪರ್ಕ ಸುಗಮವಾದ ಸಂಪರ್ಕ ಆಗಬೇಕು. ಮುಂದಿನ ಯೋಜನೆ ಇದೆ, ಇದಕ್ಕೊಂದು ಶಾಶ್ವತವಾದ ಸೇತುವೆ ಮಾಡುವಂಥ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಅನುದಾನ ಬಂದ ತಕ್ಷಣ ಇದು ಅಷ್ಟರವರೆಗೆ ಹೋಗಲಿಕ್ಕೆ ಇದು ಬೇಕು. ಒಂದು 2 ವರ್ಷ ಆದರೂ ನಂತರ ಆಗುವಾಗೆ ಆಗಲಿ ಅಂತ ಮತ್ತೆ ಮೇಲೆ ಎಲ್ಲ ದೇವದೇವರಲ್ಲಿ ಅಜ್ಜಾವರ ಗ್ರಾಮ ಪಂಚಾಯತ್ ಸದಸ್ಯೆ ಸತ್ಯವತಿ ಬಸವನಪಾದೆ, ಪ್ರಮುಖರಾದ ಹರೀಶ್ ಕಂಜಿಪಿಲಿ, ಸುಬೋಧ್ ಶೆಟ್ಟಿ ಮೇನಾಲ, ಗುತ್ತಿಗೆದಾರ ಯೋಗೀಶ್ ಪೂಜಾರಿ, ಸುನಿಲ್ ಕೇರ್ಪಳ, ನಿಕೇಶ್ ಉಬರಡ್ಕ, ಮಾಧವ ಚಾಂತಾಳ, ಚಂದ್ರಶೇಖರ್ ದೊಡ್ಡೇರಿ ಮತ್ತು ಊರಿನ ನಾಗರಿಕರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.